award. Award ಯಾರು ಬಂದ್ರೆ Nobel Prize top most award in the world. Next is Magsaysay Award. Magsaysay Award winner ನಮ್ಮ ಕೇಜ್ರಿವಾಲ್. ಒಬ್ಬ ಹಾನೆಸ್ಟ್ ಆಫೀಸರ್. ಯಾರೇ ಒಬ್ಬ ಲೀಡರ್ ಮೋಸ ಮಾಡಿಕೊಂಡು ಬಹಳ ಜನರನ್ನ ಫೂಲ್ ಮಾಡಿ ಬಹಳ ದಿವಸ ಸರ್ಕಾರವನ್ನೇ ಆಗಲಿ ಯಾವ ಸಂಘ ಸಂಸ್ಥೆಯನ್ನಾಗಲಿ ನಡೆಸಲು ಸಾಧ್ಯ ಇಲ್ಲ. ಇವತ್ತು ಸತ್ಯವಂತರನ್ನ ನೋಡದೇ ಇರ್ಬೋದು ನೀವು. ಆದ್ರೂ ಸಹ ಈ ಪ್ರಪಂಚ ನಡೀತಾ ಇದೆ ಅಂತಂದ್ರೆ ಇನ್ನೊಂದು ವರ್ಡ್ ಹೇಳಕ್ ಇಷ್ಟಪಡ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನಂತವನು 4 ಜನರನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ನನಗೆ ನೆಕ್ಸ್ಟ್ ಲೆವೆಲ್ ಇಂಟೆಲೆಕ್ಚುಯಲ್ 4,000 ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ನ ವ್ಯಕ್ತಿ ವಿಶ್ವೇಶ್ವರಯ್ಯ ವ್ಯಕ್ತಿ ಒಂದು ಜನರೇಷನ್ ಅನ್ನ ಚೇಂಜ್ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಅವರ ಜಗತ್ತನ್ನು ನಡೆಸ್ತಾ ಇರೋರು ಪಕ್ಷಕ್ಕೆ ಇದ್ದಾರೆ. ಮೊದಲನೇ ಸಲ 28 ಸೀಟಿನಲ್ಲಿ 70ಕ್ಕೆ 37 ಹಾಕಿದ್ರು. 3 ಬಿಜೆಪಿಗೆ ಅದಾದ್ಮೇಲೆ ಬರೀ ಕುರ್ಚಿಗೆ ಕೂತ್ಕೊಂಡು ಸಿಎಂ ಆದ್ಮೇಲೆ ಏನ್ ಮಾಡಿದ್ರಪ್ಪ ಜನಕ್ಕೆ ಅಂತ ಕೇಳಿದ್ರಿ. ನಿಮ್ಗೆಲ್ಲ ಗೊತ್ತು ಗವರ್ಮೆಂಟ್ ಸ್ಕೂಲ್ ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಫ್ರೀ, ವಾಟರ್ ಫ್ರೀ. ಅದರಲ್ಲಿ ಆಮ್ ಆದ್ಮಿ ಪಕ್ಷ ಏನೇನು ಮಾಡಿದೆ ಪ್ರಾಮಾಣಿಕವಾಗಿ 80% ಮಾಡಿಲ್ಲ, 20% ಇರಬಹುದು. Because of reasons. ಪಂಜಾಬ್ ಪರಿವರ್ತನೆ ಆಗಿದೆ. ಅಲ್ಲಿ ಜನ ನಮ್ಮಂತೆ ಜನ ಸಾಮಾನ್ಯ ಪ್ರಜೆಗಳು, ಸಾಮಾನ್ಯ ಜನ ಎಮ್ಎಲ್ಎಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಚೀಫ್ ಮಿನಿಸ್ಟರ್ ಇಲ್ಲ. ಇನ್ನೊಬ್ಬರ ಮನಸ್ಸಿನಲ್ಲಿ, ಇನ್ನೊಬ್ಬರ ಫ್ಯಾಮಿಲಿಯಲ್ಲಿ, ಇನ್ನೊಬ್ಬರ ಸಂಸಾರದಲ್ಲಿ ಸಂತೋಷವನ್ನು ಹುಕ್ಕಿ ಹರಿಯುವಾಗ ಮಾಡ್ತಾರಲ್ಲ ಲೀಡರು. ಎಲ್ಲರೂ ಒಂದು ಸ್ವಲ್ಪ ವಿದ್ಯಾರ್ಥಿ ನಾವು ಬೇಕಾಗಿದೆ, ಯಾವ ವಿದ್ಯಾರ್ಥಿ ನೀವು ಪಾಠ ಮಾಡ್ತಾ ಇದ್ರಿ, ನಿಮ್ಮ ಪಾಠದ ಜೀವನಕ್ಕೆ ಸ್ವಲ್ಪ ತಿರುವು ಬಂದು ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಯಾವ ಹಾರ ಆಗುತ್ತೆ ನೋಡಿಲ್ಲ. ಲೀಡರ್ಗೆ ಯಾವಾಗ ಸಮಾಧಾನ ಆಗುತ್ತೆ ನಿಮ್ಗೆಲ್ಲ ಗೊತ್ತು. 4 ಜನ ಬೆಳೆಸ್ಕೊಂಡಾಗ 4 ಜನ ಇನ್ನೊಬ್ಬ ಒಳ್ಳೆ ವ್ಯಕ್ತಿ 4 ಜನ ಇರಬೇಕಾಗಿಲ್ಲ. ಅಷ್ಟು ಸಾಧನೆ ಸಾಕು. ಎಲ್ಲರೂ ಕರ್ನಾಟಕ ಪೂರ್ತಿ ಪರಿವರ್ತನೆ ಆಗಿದೆ, ಭಾರತ ದೇಶ ಪೂರ್ತಿ ಪರಿವರ್ತನೆ ಆಗಿದೆ. ಯಾವ ಸಂಘ ಸಂಸ್ಥೆಗಳಿಂದ, ಯಾವ ಪುಸ್ತಕಗಳಿಂದ, ಯಾವ ಪದ್ಯ ಪಠಣಗಳಿಂದ ಮನುಷ್ಯನನ್ನ ಬದಲಾವಣೆ ಮಾಡಕ್ಕಾಗಲ್ಲ. ನಮ್ಮ ಹೃದಯದಿಂದ ಆಚೆ ಬರಬೇಕು. Nothing can change a human being except himself. ಅವನು ನಿರ್ಧಾರಬೇಕು, ನಾನು ಬದಲಾಗಬೇಕು, ನಾನು ಒಳ್ಳೆಯವರಾಗಬೇಕು, ನಾನು ಒಳ್ಳೆಯವರಾಗಬೇಕು, ನಾನು ಒಂದು ದೇಶವನ್ನು ಸತ್ಯ ಧರ್ಮವನ್ನು ಕಾಪಾಡಿ ಶ್ರೀರಾಮಚಂದ್ರನ ಆಣೆಯಾಗುವ ನಾನು ಸತ್ಯ ಧರ್ಮವನ್ನು ಫಾಲೋ ಮಾಡ್ತೀನಿ. ಯಾರು ಮುಂದೆ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾನೆ ಅವನು ಲೀಡರ್. ಅಂತ ಲೀಡರ್ಗಳು ಯಾರಾದ್ರೂ ಇದ್ದರೆ ಅದನ್ನ ಅಬ್ಸರ್ವ್ ಮಾಡಿ
ಅವರಿಗೆ ಸಪೋರ್ಟ್ ಮಾಡಿ. ಕಾಮನ್ ಮ್ಯಾನ್ ಅವನು ಅದ್ಭುತವಾದ ಕೆಲಸವನ್ನು ಮಾಡ್ತಾನೆ, ಜಗತ್ತಿಗೆ ಒಳಿತಾಗುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಸಂತೋಷದ ಬಂದಿದ್ದೀರಿ. ಕರ್ನಾಟಕದಲ್ಲಿ ಏನಾಗಬಹುದು? ಕರ್ನಾಟಕದಲ್ಲಿ ನಿಮ್ಮೆಲ್ಲ ಬಂದು ಏನನ್ನು ಮುಂದುವರೆದೇ ಇದೆ. ವಿಧಾನಸೌಧ ಕಟ್ಟಿದ್ರು 95 ಚೀಫ್ ಮಿನಿಸ್ಟರ್ ಆಗಿ ಬಂದ್ರು, ಬೊಮ್ಮಾಯಿ ಅವರು ಬಂದ್ರು, ದೇವೇಗೌಡರು ಬಂದ್ರು, ವೀರಪ್ಪ ಮೊಯ್ಲಿ ಬಂದ್ರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಈಗ ಬೊಮ್ಮಾಯಿ ಅವರು ಇದ್ದಾರೆ. ಬಹುಶಃ ಯಾರನ್ನಾರು ಮಿಸ್ ಮಾಡಿರ್ಬೋದು, ಸಾರಿ. ಇವರೆಲ್ಲರ ಚರಿತ್ರೆನೇ ಕರ್ನಾಟಕದ ಚರಿತ್ರೆ. ಅವರೆಲ್ಲರೂ ಒಳ್ಳೆಯವರಾದಾಗ ನಮ್ಗೆಲ್ಲರೂ ಒಳ್ಳೆಯದಾಗಿದೆ. ಅವರೇನಾದ್ರು ಕೆಟ್ಟದಾಗಿ ನಡೆದಿದ್ದಾರೆ, ನಮ್ಗೆಲ್ಲರೂ ಕೆಟ್ಟದಾಗಿದೆ. ಅಷ್ಟೇ ಪರಮ ಸತ್ಯ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಿಮಗೆ ನಾನು ಹೇಳೋದು ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗ ಏನಪ್ಪ ಜೀವನ ಹೇಗಿದೆ? ಏನ್ ಹೇಳಿ ಸಾಹೇಬ್ರಿ, ಗ್ಯಾಸ್ ರೇಟ್ ಗಗನಕ್ಕೆ ಹೋಗಿದೆ. ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು, 1.5 ಲಕ್ಷ ರೂಪಾಯಿ ಕೇಳ್ತಾರೆ. LKG ಬೆಂಗಳೂರಿನಲ್ಲಿ ಜೀವನ ದುರ್ಭರ ಆಗಿದೆ. ನಮ್ಮ ಮಕ್ಕಳು ಅಳ್ತಾ ಮಲ್ಕೋತಾರೆ. ಒಂದು ಸಾಮಾನ್ಯ ಪ್ರಜೆ ಹೇಳಿದಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ನಾನು ಬಿಡಿಸಬೇಕಾಗಿಲ್ಲ. ದೇಶದಲ್ಲೂ ಕ್ರೈಸಿಸ್ ಬರುತ್ತೆ. ಬದಲಾವಣೆ ಕೈ ಬಂದಿದೆ. ಬದಲಾವಣೆ ನೀವು ನಾವೆಲ್ಲರೂ ಯೋಚನೆ ಮಾಡಬೇಕು. ಬದಲಾವಣೆ ಅವಶ್ಯಕತೆ ಇದೆಯಾ? ಆಮ್ ಆದ್ಮಿ ಪಕ್ಷ ಏನಾದ್ರು ನಿಯತ್ತಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾರಾ? ಎಕ್ಸಾಮಿನ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಅಂಡ್ ಡು ಇಟ್. ನನಗೆ ಮಾತನಾಡಲಿಕ್ಕೆ ಅವಕಾಶ ಅಧ್ಯಕ್ಷರವರೆಗೂ ಡಾಕ್ಟರ್ ವೆಂಕಟೇಶ್ ಅವರಿಗೂ ಧನ್ಯವಾದ. ಮಾತನ್ನು ಕೇಳಿದೆ, ಏನೋ ನನಗೆ ತಿಳಿದ ಮಾತನ್ನು ಹಂಚಿಕೊಂಡಿದೆ. ಈ ಬಗ್ಗೆ ನಾಯಕತ್ವವನ್ನು ಮಾತನಾಡಿದ ಸುರೇಶ್ ಸರ್ಗೆ ನನ್ನ ಪರವಾಗಿ ಈಗ ನಮ್ಮ ಪಕ್ಷ ಉಮಾಶೇಖರರು ಸಮಯದವರೆಗೆ ಸ್ವಲ್ಪ ಕೋಆರ್ಡಿನೇಷನ್ ಮಾಡಲಿಕ್ಕೆ ಎಲ್ಲಾ ಜಿಲ್ಲೆಯವರಿಗೆ ಮಾಡಲಿಕ್ಕಾಗಿ ಪಕ್ಷದಿಂದ ನಮ್ಮನ್ನ ನೆನ್ಕೊಂಡು ಮಾಡಿದ್ದಾರೆ. ಮೊನ್ನೆ ಕೂಡ ನಾವು ದಾವಣಗೆರೆನಲ್ಲಿ ಹೋಗಿ ಒಂದು ಸೋನಲ್ ಮೀಟಿಂಗ್ ಮಾಡಿದ್ವಿ. ಈ ತುಮಕೂರು ಜಿಲ್ಲೆಯಿಂದ ನಮ್ಮ ಯುವಕರಾದ ವಿಶ್ವನಾಥ್ ಅವರು ಹಲವಾರು ತಾಲೂಕಿನಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿ ಕೋಆರ್ಡಿನೇಷನ್ ಭಾಗವಹಿಸಿದ್ದು. ಅಲ್ಲಿಂದ ಕೆಲವು ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗಿಂತ ಮುಂಚೆ ಈ ಕಾರ್ಯಕ್ರಮ ಬಹಳ ಇಂಟರ್ನೆಟ್ ಆಗಿರುವುದ ನೆನಪು ಕೂಡ ಹೇಳಿದ್ರು. ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಮಟ್ಟದಾಗಿ ನಾನು ಅವರಿಗೆ ವಿಶ್ವನಾಥ್ ಅವರು ಮಾಜಿ ಬೆಂಗಳೂರಿನಲ್ಲಿ ಅವರ ಭಾಷಣವನ್ನು ಕೇಳಿದ್ರು. ಅಂತಹ ಕಟ್ಟಾಳುಗಳು ಇವತ್ತಿನ ಕಾಲದಲ್ಲಿ ರಾಜಕೀಯ ಅಂತಂದ್ರೆ ಬೇಕು ಅನ್ನೋಂಥವ್ರು 1000 ಜನ ಇದ್ದಾರೆ, ಬೇಡ ಅನ್ನೋಂಥವ್ರು 1000 ಜನ ಇದ್ದಾರೆ. ಬೇಕು ಅನ್ನೋಂಥ 1000 ಜನ ಯಾರು? ಇವತ್ತಾಗಲೇ 30 ಕೋಟಿ 50 ಕೋಟಿ
ಯಾವುದು ಸವಾಸನೆ ಬೇಡ, ನಾವು ತಗೊಂಡು ಹೋಗೋದು ಬೇಡ, ನಾವು ಕೇಳೋದು ಇಲ್ಲ, ದೇಶಕ್ಕೆ ಮೋಸ ಮಾಡೋದು ಬೇಡ ಅನ್ನುವಂತ ವಿಶ್ವನಾಥ್ ಅಂತವರು ಬೇಡ ಬೇಡ ಅನ್ನೋದು ಒಪ್ಪೋದಿಲ್ಲ. ನಿಮಗೆ ಇವರಿಬ್ಬರಲ್ಲಿ ಯಾರು ಬೇಕು, ಯಾರು ಬೇಕು? ಈ ಪ್ರಶ್ನೆನ ನೀವಿಲ್ಲಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಆಸಕ್ತಿ ವಹಿಸಿ ಏನು ಅಂತ ತೀರ್ಮಾನ ಬಂದಿದ್ದಲ್ಲ, ನೀವು ಕೇಳಬೇಕು. ಇದನ್ನ ಯಾರಿಗೆ ಕೇಳಬೇಕು? ಜನರಿಗೂ ಕೇಳಬೇಕು. ಈ ತಾನೇ ನಮ್ಮ ಸುರೇಶ್ ಅವರು ಹೇಳಿದ್ರು, ಲೀಡರ್ಶಿಪ್ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ನಾವು ಕೂಡ ಅದರೊಳಗೆ ಸ್ವಲ್ಪ ಭಾಗನಾದ್ರೂ ಕೂಡ ನಾವು ಅನುಸರಿಸಬೇಕು ಅನ್ನೋದನ್ನು ಕೂಡ ನಾವು ಅನ್ಸುತ್ತಾ ಇದೆ. ಹಾಗಾಗಿ ನೀವು ಜನರನ್ನ ಅವರ ಮನಸ್ಸಿನಲ್ಲಿ ಪರಿವರ್ತನೆಯನ್ನ ಮಾಡದೇನೆ ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ಈ ತಾನೇ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಮನಸ್ಸಿನಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಅಂದ್ರೆ ಸಾಮಾನ್ಯ ಮನುಷ್ಯನಿಗೆ ಮನಸ್ಸೊಳಗೆ ಇದೆ ಇದಾಗಲೇ. ಇವಾಗ ತಾನೇ ಹೇಳಿದ್ರು ಆಟೋದಲ್ಲಿ ಕೇಳೋದು. ನಾನು ಅಷ್ಟೇ ಆಟೋದಲ್ಲಿ ಹೋಗ್ಬೇಕಾದ್ರೆ ಹೋದಾಗ ನಾನು ಕೇಳೋದೇ ಫಸ್ಟ್ ಏನಪ್ಪಾ ಯಾವ ಎಲ್ಲ ನಮ್ಮ ಕಡೆ ಮಾಡ್ಯಾರ ಹೇಗಿದೆ, ಹೆಂಗ್ ಮಾಡ್ತಾ ಇದ್ದಾರೆ, ಸೇಮ್ ಉತ್ತರಗಳು. ಇದೇ ತರ ಉತ್ತರಗಳು ಪ್ರತಿಯೊಬ್ಬರು ಮನೆಗಳನ್ನು ನೋಡಿದೆ. ಮೊನ್ನೆ ದಾವಣಗೆರೆ ಸಮಾವೇಶದಲ್ಲೂ ಕೂಡ ನಾವು ಮಾತಾಡಿದಾಗ ಪ್ರತಿಯೊಬ್ಬರು ಕೈ ಎತ್ತಿದ್ರು, ಹೌದು ಇದು ನಿಜ. ಪ್ರತಿಯೊಬ್ಬ ಮನೆಗಳು ಮೊನ್ನೆ ಪಂಜಾಬ್ನಲ್ಲಿ ಕೇವಲ 1% ಮಾತಾಡಿದ್ದಾರೆ ಅಂತೇಳಿ ಅವರು ಉಚ್ಚಾಟನೆ ಮಾಡಿ ಜೈಲಿಗೆ ತಡೆದಿರುವಂತ ವಿಚಾರ ಮನೆಯಲ್ಲಿ ಬಾಯಿಂದ ಬಾಯಿಗೆ ಹರಿದಾಡ್ತಾ ವಿಚಾರ. ಇಂತಹ ವ್ಯಕ್ತಿಗಳು ಬೇಕು ನಮಗೆ, ಇಂತಹ ಜನ ಬೇಕು, ಇಂತಹ ಪಕ್ಷ ಬೇಕು ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಈ ತರ ಮಾತಾಡ್ಕೊಂಡು ಮನಸ್ಸು ಒಳಗಡೆ ಇರುವಂತ ಶಕ್ತಿ ಏನಿದೆ ಅದು ಎನರ್ಜಿ. ಅದನ್ನ ಕರೆಂಟ್ ಅಂತ ಕರೀತಾರೆ. ಅದನ್ನ ಅಂಡರ್ಗ್ರೌಂಡ್ ಅಂದ್ರೆ ಕೆಳಮಟ್ಟದಲ್ಲಿ ಕೆಳಗಡೆ ಭೂಮಿಯಿಂದ ಕೆಳಗಡೆ ಇರುವಂತ ಒಂದು ಕರೆಂಟ್ ಯಾವ ರೀತಿ ಇದೆ ಆ ತರ ಕರೆಂಟ್ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅದು ಕರ್ನಾಟಕದಲ್ಲಿ ಓಡಾಡ್ತಾ ಇದೆ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇದನ್ನ ಆಚೆ ತರಲು ಎಲೆಕ್ಷನ್ ಬರೋ ಟೈಮ್ನಲ್ಲಿ ಮತಗಳ ರೂಪದಲ್ಲಿ ಆದ್ರೆ ಸಾಕು ನಾವು ಮಾಡೋ ಕೆಲಸ ಸಾಧ್ಯ. ಒಂದು ಮಟ್ಟಿಗೆ ನಾವು ಮಾಡುವಂತ ಕೆಲಸ ಇದಿಷ್ಟು ಮಾಡಿದ್ರೆ ಸಾಕು. ಇದು ಮಾಡೋದಕ್ಕೆ ಏನಾದ್ರು ಶ್ರಮ ಬೇಕಾ ಹೇಳಿ? ಈ ಕರೆಂಟ್ ನ ಉತ್ಪಾದನೆ ಮಾಡಿ ಅದು ಉತ್ಪಾದನೆ ಆಗುತ್ತಾ ಇಲ್ಲ ಅಂದ್ರೆ ಅನ್ಕೊಳ್ಳೋದು ಗೊತ್ತಿಲ್ಲ. ಎಲ್ಲ ಆಚೆ ತರಲಿಕ್ಕೆ ಈಗ ಇನ್ನೊಂದು ಕೆಟಗರಿ ಜನ ಏನ್ ಮಾಡ್ತಾರೆ, ಒಂದೊಂದು ಓಟಿಗೆ 2,000, 3,000, 5,000 ಮಾಡ್ತಾರೆ. ಆದ್ರೂ ಕೂಡ ಯಾವುದು ನಡೆಯಲಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನು? ನಾವೀಗ ಪಂಜಾಬ್ನಲ್ಲಿ ಡೆಲ್ಲಿನಲ್ಲಿ ಆಗಿರತಕ್ಕಂಥ ಈ ಎಲೆಕ್ಷನ್ ಸಾಕ್ಷಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಪ್ರತಿಯೊಬ್ಬರು ಮನಸ್ಫೂರ್ತಿ ಕೆಲಸ ಮಾಡಿ, ಮನಸ್ಫೂರ್ತಿ ನಾವು ಸಮಾಜ ಬದಲಾವಣೆ ಮಾಡಬೇಕು ಅಂತ ಮಾಡಿ, ಮನಸ್ಫೂರ್ತಿಯಾಗಿ ಒಳ್ಳೆ ಆಡಳಿತ ಕೊಡಬೇಕು. ನಾವು ಏನು ಬೇಡಪ್ಪ, ಸಾಮಾನ್ಯ ಮನುಷ್ಯನ ಜೀವನ ಮಾಡ್ಕೊಂಡಿರ್ಬೇಕು, ನೆಮ್ಮದಿಯಾಗಿ ಜೀವನವನ್ನು ಮಾಡಬೇಕು. ಮಿಗಿಲಿನ ಸಂಪಾದನೆ ಅವರ ಡೆವಲಪ್ಮೆಂಟ್ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಕು. ನಮ್ಮ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇನ್ನು ನಾವು 2028ಕ್ಕೆ ನಾವೇನು ಕಾಯುವಂತ ಏನಿದೆ, ನಾವೆಲ್ಲ ಕಡೆ ಓಡಾಡ್ತಾ ಇದೀವಿ, ಎಲ್ಲ ಕಾರ್ಯಕ್ರಮ ಏನಿದೆ ಎಲ್ಲಾ ಕಡೆ ಅದಾಡ್ತಾ ಇದೆ, ಅದು ಆಚೆ ತರುವಂತ ಕೆಲಸವನ್ನು ಮಾಡಿ. ಬಟ್ ಇದಕ್ಕೆ ಏನಾಗಬೇಕು, ಅವರಿಗೆ ಗೊತ್ತಾಗಬೇಕು ಇದು ಒಂದು ಪಕ್ಷ ಇದೆ, ಇವರು ಸಿದ್ಧಾಂತ ಇದೆ ಅನ್ನುವಂಥದ್ದು ಅವರಿಗೆ ತಲುಪಬೇಕು. ಅದಷ್ಟೇ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ನಾವು ಪ್ರಯತ್ನ ಮಾಡಿದ್ರೆ ಸಾಕು. ಮುಂದಿನ ಎಲ್ಲರನ್ನು ಪಕ್ಷದಲ್ಲೇ ಆದ ಕೆಲವು ಸಿದ್ಧಾಂತಗಳಿದೆ. ಈ ಸಿದ್ಧಾಂತಗಳನ್ನ ಈಗಾಗಲೇ ಸಾಮಾನ್ಯರಿಗೆ ತಲುಪಿಸಿ ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಹೋಗೋದಿಲ್ಲ. ಹಾಗಾಗಿ ಇಂಥ ಕೆಲಸ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಎಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತು ಕೆಲವೊಂದೆರಡು ಮಾತು ತಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ. ಇದೀಗ ತಾನೇ ನಮ್ಮ ಸಾಮಾಜಿಕ ಪಕ್ಷದ ಮುಖಂಡರಾದಂತಹ ಶ್ರೀ ಭಾಸ್ಕರ್ ಅವರು ಬಂದಿದ್ದಾರೆ. ಔಷಧಗಳನ್ನು ವಿನಂತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ
ಅದನ್ನು ನಾವು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಆ ಬುದ್ಧ ರಾಮಿಯನ್ನು ಅರ್ಥ ಸಾಮಾನ್ಯರು ಮಾತನಾಡಿದರೆ ನಮ್ಮ ಪರವಾಗಿ ನನ್ನ ಪರವಾಗಿ ತುಂಬ ಇಲ್ಲಿ ತಾನೇ ನಂಬಿಕೆಗೆ ಆಗಮಿಸಿದಂತಹ ಈ ಸಭೆಗೆ ಒಂದು ಸಂಚಾರವಾದ ತಂದಂತಹ ಭಾಸ್ಕರ್ ಅವರ ಸಾರಿಗೆ ಮತ್ತೊಮ್ಮೆ ಎಲ್ಲ ಪರವಾಗಿ ಸ್ವಾಗತವನ್ನ ಈಗ ಸಂಸದರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ನೋಡಿದರೆ ಪ್ರಾಮಾಣಿಕತೆ ಅನ್ನೋದು ಇಡೀ ಅವರ ಅನ್ನುವ ರೀತಿಯಲ್ಲಿ ಮಾತನಾಡಿಕೊಂಡು ಹೇಳಿ ನೀವು ಲೈವ್ ಮಾಡ್ಬೇಕು ಅಂದ್ರೆ ಸೈಡ್ ಬಂದು ಚೇರ್ ಕುಂತ್ಕೊಬಿಡ್ರಿ ಲೈವ್ ಮಾಡಕ್ಕೆ ಆಯ್ತಾ. ಪ್ರೆಸ್ನವ್ರಿಗೆ ಇದ್ ಮಾಡಕ್ ಹೋಗ್ಬೇಡ್ರಿ ಆಯ್ತಾ. ಬನ್ನಿ ಸಮಾಜ ಸಾಮಾನ್ಯ ಸಮಸ್ಯೆ ಸಾಮಾನ್ಯ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಮಾನ್ಯ ನವದೃಷ್ಟಿ ಅಂತ ಹೇಳಿದ್ರೆ ಜನರಿಗೆ ನಾವು ಮರ್ಚಿಬಿಟ್ಟಿದ್ದೀವಿ. ನಮ್ಮ ಪ್ರತಿನಿಧಿಗಳನ್ನ ಆರಿಸೋದನ್ನ ಹೇಗೆ ಮಾಡ್ತೀವಿ ಅಂದ್ರೆ ನಮ್ಮ ನಾಯಕರು ಅವ್ರು ಆಕ್ಚುಲಿ ನಾಯಕರಲ್ಲ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು ಇಂಗ್ಲಿಷ್ ಆದ್ರೆ ಕನ್ನಡದಲ್ಲಿ ನಾಯಕರಲ್ಲ, ನಾಯಕರು ಎಂತ ನಾಯಕರು ಶ್ರೇಷ್ಠವಾದ ನ್ಯಾಯ ಮಾಡಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಏನೇನು ತೊಂದರೆಗಳಿದ್ದಾವೆ ವಾಚ್ಫುಲ್ ಆಗಿ ನೋಡಿಕೊಂಡು ಕಾಪಾಡುವಂಥದ್ದು ಸಿಸ್ಟಮ್ ಇದೆ. ಈಗ ಈ ಜನಸಂಖ್ಯೆಯಲ್ಲಿ ಪ್ರಜೆಗಳಿಗೋಸ್ಕರ ಏನಾಗಿದೆ ಅಂದ್ರೆ ನಾವು ಇಷ್ಟೇ ನೋಡ್ತೀವಿ. ಯಾರು ದೇಶ ಮತ್ತೆ ತುಂಬಾ ಚೆನ್ನಾಗಾಗುತ್ತೆ, ದೇಶ ಚೆನ್ನಾಗಾದ್ರೆ ಮಾತ್ರ ನಾವು ಮುಂದಿನ ಪೀಳಿಗೆಗೂ ಮತ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಎಷ್ಟು ಹೇಳಿದ್ರು ಲೀಡರ್ಶಿಪ್ ಹೇಗಿರ್ಬೇಕು ಅಂತ ಹೇಳಿದ್ರು. ಆದ್ರೆ ಲೀಡರ್ಶಿಪ್ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಲೀಡರ್ಶಿಪ್ ನಿಜವಾಗ್ಲೂ ಹೇಳಿದ್ರೆ ಒಂದು ಮಿಸ್ ಮಾಡ್ತಾರೆ. ಬೇರೆ ಒಬ್ಬ ಲೀಡರ್ ಅವ್ರು ಹೇಗಿರ್ಬೇಕಂದ್ರೆ ಅವನ ಜೀವನ ಅವ್ರು ಪ್ರೈವೇಟ್ ಲೈಫ್ ಪರ್ಸನಲ್ ಲೈಫ್ ಪಬ್ಲಿಕ್ ಲೈಫ್ ಒಂದೇ ಇರಬೇಕು, ಪರ್ಸನಲ್ ಲೈಫ್ ಒಂದೇ ಇರಬೇಕು. ಅವ್ರು ನಿಜವಾಗಿ ನೋಡಿ ನಮ್ಮ ರಾಷ್ಟ್ರದೊಂದಿಗೆ 25 ವರ್ಷ ಸ್ವಾತಂತ್ರ್ಯ ಗಳಿಸಿದ್ದೀವಿ. ಆದ್ರೆ ನಿಜವಾದ ಸ್ವಾತಂತ್ರ್ಯ ನಿಜವಾದ ನಮಗೆ ನಿಜವಾದ ಅಂದ್ರೆ ಭಾರತ ದೇಶದ ಡೆಮಾಕ್ರಸಿ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ರಕ್ಷಣೆ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ಒಳ್ಳೆಯದೇ. ಅದ್ರ ಹೆಸರು ಟ್ರೈನಿಂಗ್ ಕೊಡೋದು ಈಗ 20% ನಾವು ಬಂದಿದ್ದೀವಿ. ನಾವು ಯಾಕಂದ್ರೆ ನಮ್ಮ ಹಿಂದಿನ ಚರಿತ್ರೆ ನಾವು ಅವಕಾಶ ಸಿಕ್ಕಿದೆ, ನಾವು ಬಂದು ಸೇರ್ಕೋಣ, ನಾವು ಒಂದು ಆಡಳಿತ ಮಾಡೋಣ, ನಾವು ಉದಾರ. ಆದ್ರೆ ಸಾಮಾನ್ಯ ಪಕ್ಷದ
ಸಾಮಾನ್ಯರ ಪಕ್ಷದಲ್ಲಿ ರಾಜಕೀಯ ಇಲ್ಲ. ಎಲ್ಲರೂ ಬರ್ಬೋದು, ಸ್ವಾಗತಿಸ್ತೇವೆ, ಎಲ್ಲರೂ ಸ್ವಾಗತಿಸ್ತೇವೆ, ಎಲ್ಲರೂ ಬರ್ಬೋದು. ದೇಶಕ್ಕೆ ಸಾಮಾನ್ಯ ಜನರ ಬಗೆಹರಿಸ್ಲಿಕ್ಕೆ ಬರ್ಬೋದು. ಅವರಲ್ಲಿ ಏನಾದ್ರು ಆಟೋಮ್ಯಾಟಿಕ್ ಒಂದು ಪಕ್ಷದಿಂದ ಹೊರಗಡೆ ಹತ್ತವೂ ಇಲ್ಲ. ಆಟೋಮ್ಯಾಟಿಕ್ ಒಂದು ವಾತಾವರಣ ಸೃಷ್ಟಿಯಾಗಿ ಸಾಮಾನ್ಯರ ಪಕ್ಷದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಮುಖ್ಯದ ಕೆಲಸ ಈ ಸಮಾಜಕ್ಕೆ, ಮುಖ್ಯದ ಕೆಲಸ. ನಮ್ಮ ಧರ್ಮ ಏನ್ ಹೇಳ್ತೀವಿ, ಧರ್ಮ ಅಂದ್ರೆ ರಿಲಿಜಿಯನ್. ಧರ್ಮ ರಿಲಿಜಿಯನ್ ಇಸ್ ಎ ಪ್ರಾಕ್ಟೀಸ್, ಧರ್ಮ ಇಸ್ ಎ ಟ್ರೂತ್. ಸೊ ಏನೇನು ಅಂತ ಹೇಳಿದ್ರೆ ಲೀವ್ ಅಂಡ್ ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಅಂದ್ರೆ ಅದೇನೇ ಇರಬೇಕು ಈ ಸಮಾಜದಲ್ಲಿ ನಾವು ಬರಬೇಕು. ನಮ್ಮಲ್ಲಿ ಸುತ್ತಲಿರ್ತಕ್ಕಂಥ ವಾತಾವರಣ ಮನುಷ್ಯರ ಅರಿವು ಬರಬೇಕು. ಇವಾಗ ಬ್ಯಾಕ್ಟೀರಿಯಾ ಬರಬೇಕು. ಅದು ಲೀವ್ ಅಂಡ್ ಎಕ್ಸ್ಟ್ರೀಮ್ ಕಾನ್ಸೆಪ್ಟ್. ಇದು ಏನಂತ ಬಂದಿರ್ತಕ್ಕಂಥದ್ದು ಇದನ್ನೇ ಅಳವಡಿಸಿಕೊಂಡು ಇದರಲ್ಲಿ ನಮ್ಮಲ್ಲಿ ಕಟ್ಟೋದು ಪ್ರಾಕ್ಟೀಸ್ ಮಾಡೋದು ನಾವು ಮಾಡ್ಬೇಕು. ಆದ್ರೆ ಈಗ ಬಂದಿದೆ ಹೀಗಾಗಿ ಏನಾಗಿದೆ ಸಾಮಾನ್ಯ ಏನಿದೆ ಸಿಗ್ತಾ ಇದೆ. ಬಂಧುಗಳೇ, ನಾನು ಹೇಳೋದಿಷ್ಟೇನೆ, ಎಲ್ಲರನ್ನೂ ಸಾಗಿಸೋಣ. ಯಾಕಂದ್ರೆ ಸಾಮಾನ್ಯ ನಾವು ಸಾಮಾನ್ಯ ಸಮಸ್ಯೆ ನಾವೇ ಬಗೆಹರಿಸಬಹುದು. ಯಾಕಂದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಸರಿ, ನನ್ನ ಸಮಸ್ಯೆಗೆ ಜಡ್ಜ್ ಇನ್ನೊಬ್ಬರು ಬಂದು ನನ್ನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಸಾಮಾನ್ಯ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ್ರೆ ಸಾಮಾನ್ಯ ಜನರು ಸಾಮಾನ್ಯ ಜನರನ್ನೇ ಒಂದು ದಿವಸ ಒಂದು ಆಶಾಗಳನ್ನು ನಾವು ಫಾಲೋ ಮಾಡಬೇಕು. ಎಲ್ಲರ ಮನಸ್ಸಲ್ಲಿದೆ. ಸ್ಪಷ್ಟವಾಗಿ ಪ್ರತಿಯೊಬ್ಬ ಮಾನವನಲ್ಲಿ ಇರತಕ್ಕಂಥ ಒಂದು ಏನಂತೀವಿ ಆತ್ಮದ ಶಕ್ತಿ ಏನಿದೆ ಗೊತ್ತಾ? ಬಿಜೆಪಿ ಆತ್ಮ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆತ್ಮ ಆಗಿರ್ಬೋದು, ಇನ್ನೊಂದು ಆತ್ಮ ಆಗಿರ್ಬೋದು, ಬೇಕಾಗಿರೋದು ಇಷ್ಟೇ. ಆತ್ಮ ಹೇಳ್ತಾರೆ ಹೇಳ್ತಾರೆ ನಮ್ಮ ಜನರಲ್ಲಿ ನಮ್ಮ ಬೆಡ್ಡಲ್ಲಿದೆ ಹೊಸದಲ್ಲ. ಆದ್ರೆ ಈ ಸಿಸ್ಟಮ್ ಏನಾಗಿದೆ, ಸೂರ್ಯ ಅಲ್ಲೇ ಬರ್ತಾ ಇದೆ, ಆದ್ರೆ ನಮ್ಮ ವಾತಾವರಣ ಅಡಿಲಿಕ್ಕೆ ನಾವು ಮಾಡಿದೆ ಆಶಾ ಹೋಗ್ಬೇಕು. ಏನು ಅದೇನಾಗಿದೆ, ನಾವು ಏನನ್ನ ಹೇಳಿದ್ರೆ ನಾನು ಎಂ ಪಿ ಆಗಬೇಕು, ಮಿನಿಸ್ಟರ್ ಆಗಬೇಕು, MLA ಆಗಬೇಕು ಅನ್ನಲ್ಲ. ಸಾಮಾನ್ಯರು ಅವ್ರಿಗೋಸ್ಕರ ನಾನು ಏನ್ ತ್ಯಾಗ ಮಾಡ್ಬೇಕು, ಅವ್ರಿಗೋಸ್ಕರ ನಾನು ಏನ್ ಮಾಡ್ಬೇಕು, ನಾನು ಅಭಿವೃದ್ಧಿ ಆಗಬೇಕು, ನಾವು ಸಂತೋಷವಾಗಿರ್ಬೇಕು ಅನ್ನೋದು ನೀತಿ ಜೀವನದಿಂದ ನಾವು ಇವೆಲ್ಲರೂ ಆತ್ಮನಿರ್ಭರ 100% ದೇಶದಲ್ಲಿ 100% ಮಾನವರಿಗೆಲ್ಲರೂ ಇದ್ರು. ನಾವೇನ್ ಹೇಳ್ತೀವಿ, ನಾವೆಲ್ಲರೂ ನಾವು ಸಂತೋಷವಾಗಿರ್ಬೇಕು, ಯಾರು ತೊಂದರೆ ಕೊಡಬಾರ್ದು ಅನ್ನೋದೇ. ಅನ್ನೋದ್ರಲ್ಲಿ ಏನಾಗಿದೆ, ಏರುಪೇರುಗಳಿಂದ ಏನಾಗಿದೆ, ನಾವು ಫಸ್ಟ್ ಬೇಕು, ನನಗೆ ಫಸ್ಟ್ ಬೇಕು ಎಲ್ಲ ಕೇಳಿದ್ರೆ ಅಂತೇಳಿ ಬಸ್ಸಲ್ಲಿ ತುಂಬಾ ರಶ್ ನಾವು ಅಲ್ವಾ? ಬಸ್ ತುಂಬಾ ಜಾಸ್ತಿ ಇದೆ ಅಂತೆ, ತೊಂದರೆ ಮಾಡೋದಿಲ್ಲ. ಆತರ ನಮ್ಮಲ್ಲಿ ರಿಸೋರ್ಸಸ್ ಏನೋ ದೇವರು ಸೃಷ್ಟಿ ಮಾಡಿ ಮ್ಯಾನೇಜ್ ಮಾಡಿ ಮಿಸ್ಮ್ಯಾನೇಜ್ಮೆಂಟ್ ಆಗ್ತದೆ. ಆ ಮಿಸ್ಮ್ಯಾನೇಜ್ಮೆಂಟ್ ಸರ್ಕಾರಗಳಿಂದ ಒಳ್ಳೆಯದಾಗುತ್ತೆ, ಜನರು ಗೊತ್ತಿದೆ. ಬಟ್ ಹೇಗಪ್ಪ ಮಾಡೋದು, ಏನ್ ಮಾಡೋದು, ನಮಗೆ ಒಂದು ಲೀಡರ್ಶಿಪ್ ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯೊಂದರಲ್ಲಿ ಡ್ರೈವರ್ ಆಗ್ಬೋದು, ಅಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥದ್ದಾಗ್ಬೋದು, ಅವರೆಲ್ಲರೂ ಸರ್ಕಾರ ನಡೆಸ್ತೀವಿ. ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥ ಬೆಂಗಳೂರು ಬಸ್ ಸ್ಟಾಪ್ ನಾವು ಸಾಯಂಕಾಲ ಹೋಗಿ ಏನ್ ಮಾಡ್ತೀವಿ,
ಅದೇ ಏನ್ ಮಾಡ್ತಾರೆ ಸಂಜೆಗೆ ಜೈಲಿನ ಗೌರವರಿಗೆ ತಿಳಿಸ್ಕೊಡೋಕೆ ಮಾಡ್ತಾರೆ. ಇನ್ನು ಕರೆಂಟ್ ನಾವು ಬಿಡಿಲು ಸಹಿತ ಆದ್ರೆ ಆ ಬಿಡಿ ಟ್ಯಾಕ್ಸ್ ಇದೆ, ಟ್ಯಾಕ್ಸ್ ಇದೆ. ಇವಾಗ ಪೆಟ್ಟಿ ಬಂದಾಗ ಒಂದು ಟ್ಯಾಕ್ಸ್ ಇದೆ. ಎಷ್ಟು ಪರ್ಸೆಂಟ್? 30% ಇದೆ. ಸರ್ಕಾರ ಹೋಗುತ್ತೆ. ಅಂದ್ರೆ ಬೆಕ್ಕರ್ ಕೂಡ ನಿಜವಾದ ಬೆಕ್ಕರ್ ಕೂಡ ಪ್ರತಿ ದಿವಸ ಟ್ಯಾಕ್ಸ್ ಕಟ್ತಾರೆ. ನಿಜವಾದ ಟ್ಯಾಕ್ಸ್ ಪೇಯರ್ ಅದೇ ಆ ಬೆಕ್ಕರ್ ಕೂಡ ತಗೊಂಡು ನಾವು ಇವತ್ತು ದಿವಸ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದೀವಲ್ಲ, ಎಷ್ಟು ವರ್ಷಕ್ಕಾಗಿ ನಾವು ಹೇಗೆ ಕಡಿಮೆ ಮಾಡ್ತೀವಿ ಟ್ಯಾಕ್ಸ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಲೀಡರ್ಶಿಪ್ ಅಲ್ಲಿ ಹೇಗೆ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅವಮಾನ ಮಾತಲ್ಲಿ 100% ಇದೆ. 100% ಈ ಸಮಸ್ಯೆಗಳಿಗೆ ಎಷ್ಟು ನೊಂದೋಗಿದ್ದೀವಿ ನಾವು ಅಂದ್ರೆ ಅನಿವಾರ್ಯ ಆಗೋಗ್ಬಿಟ್ಟಿದೆ. ಕರಪ್ಷನ್ ಇದೆ, ಆದ್ರೆ ಹೇಳಿದ್ರೆ ಎಲ್ಲಾನು ಕಡಿಬೇಕಾಗ್ತದೆ. ಎಲ್ಲರ ಆತ್ಮದಲ್ಲಿ ಇದೆ. ನಾವೆಲ್ಲರೂ ಲೀವ್ ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇದು, ಲೋಡ್ ಏಜ್ ಓಲ್ಡ್ ಕಾನ್ಸೆಪ್ಟ್ ಇದು. ಇದನ್ನ ರಿನ್ಯೂ ಮಾಡ್ತಾ ಇದ್ದಾರೆ. ನಮ್ಗೆ ರಾಷ್ಟ್ರೀಯ ಏನ್ ಮಾಡೋದು ಯಾವ ಅಂದ್ರೆ ಏನಿಲ್ಲ, ಬೇಕಾದ್ರೆ ತಮಗೆ ಕೊಡ್ತಾ ಇದೀವಿ. 3 ಜನ ಕೊಡ್ತಾ ಇದೀವಿ. 3 ಜನ ಅವೇನಿದ್ದಾರೆ ಡ್ಯೂಟಿ ಮಾಡ್ಬಿಟ್ಟು ಡ್ಯೂಟಿ ಮಾಡಿದ್ರೆ ಸಮಾಧಾನಗಳು. ಇನ್ನೊಂದು ಏನ್ ಮಾಡ್ತಾರೆ, ಇವ್ರಿಗೂ ಸರಿ ಇಲ್ಲ, ನಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಇಷ್ಟು ಏನಾಗಿದೆ ಇಲ್ಲಿ ನಾವು ಸೋಲು ಹೋಗಿದ್ದೀವಿ. ಈಗ ನಮ್ಗೆ ಅವಶ್ಯಕತೆ ನಾವೆಲ್ಲರೂ ಸೇರ್ಕೋಣ. ಇಷ್ಟೇ ನಮ್ಗೆ ಬಂಡವಾಳ ಏನಪ್ಪ ಹೇಳಿದ್ರೆ ಅವ್ರು ಮಾಡ್ತಿರ್ತಕ್ಕಂಥ ಅವೇಜನ ಆಗ್ತಿದ್ದಾರೆ. ಈಗ ಮಾಡಿದ್ರು ಪ್ರಯತ್ನ ಮಾಡಿದ್ರು ಅವ್ರ ಆತ್ಮವಿಶ್ವಾಸ ಏನ್ ಬೇಕು ಮಾಡಿ ಬಿಡ್ತಾ ನೋಡ್ಕೊಂಡು ನಾವು ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಈಗಿನ ಕಾಲದಲ್ಲಿ ನಾವು ಟೆಲಿಫೋನ್ ಮಾಡ್ಬೇಕಾಗಿತ್ತು. ಯಾಕಾದ್ರೂ ಏನ್ ಮಾಡ್ಬೇಕಾಗಿತ್ತು, ಬುಕ್ ಮಾಡ್ಬೇಕಾಗಿತ್ತು. ಆಮೇಲೆ ಲೈಟ್ ಇಲ್ಲ ಸರ್ ಅಂತ ಹೇಳಿದ್ರು. ಈಗ ಏನಿಲ್ಲ, ಫಿಂಗರ್ ಟಿಪ್ಸ್ ಆಮೇಲೆ ನಾವು ಸ್ಪಂದಿಸಿದ್ರೆ ಖಂಡಿತವಾಗಲು ಒಂದು ಸಾಮ್ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಪೆಟ್ರೋಲ್ ಕಾಂಪಿಟೇಷನ್ ಮಾಡಿ ಬರ್ತಾ ಇದೆ. ನಾನು ಅನ್ಕೊಂಡಿದ್ದೀನಿ ಈಗ ಈ ದೇಶದಲ್ಲಿ ಜನ ಆಗ್ತಾರೆ ಹೇಳ್ತಾರೆ ಮಾಡಿದ್ರೆ ನಾವು ಈ ನಾಯಕ ಭಾಷಣ ನಾಯಕ ಅಂತ ಹೇಳ್ತಾನೆ ಬಹಳ ಸೂಕ್ಷ್ಮವಾಗಿ ವಾಸನೆಯನ್ನ ಗ್ರಹಿಸಬೇಕು. ಒಬ್ಬ ನಿಯತ್ತು ಪ್ರಾಮಾಣಿಕತೆ ಅಂದ್ರೆ ಆ ಒಂದು ಆ ಇಮೇಜನ್ನ ಕಟ್ಕೊಡ್ತಾನೆ. ಇವತ್ತಿನ ನಾವು ಏನು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ MLA ಅವರಿಗೆ ಗ್ರಹಿಕೆಯನ್ನ ಮಾಡಬೇಕು ಅಂತ ಮತ್ತೆ ಬಹಳ ಸೂಕ್ಷ್ಮವಾಗಿ ಮಾತಾಡಿದ್ರು. ಎಲ್ಲರೂ ಇಡೀ ಜೀವ ಸಂಕುಲಕ್ಕೆ ನಾಯಕ. ಅದು ಈ ರೀತಿಯ ಬಹಳ ಸೂಕ್ಷ್ಮವಾಗಿ ಮಾತನಾಡುತ್ತ ಮಾಜಿ ಸಂಸದರು ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ಡಾಕ್ಟರ್ ವೆಂಕಟೇಶ್ ಅವರಿಗೆ ಎಲ್ಲ ಪರವಾಗಿ ಪಕ್ಷದ ಪರವಾಗಿ ವೆಂಕಟೇಶ್ ಅವರು ತುರ್ತು ಈಗ ಅವರ ನಮ್ಮ ಪಕ್ಷದ ಮುಖಂಡರು ಅಭಿನಂದಿಸಿದರು. ಕಳೆದುಕೊಂಡಿರುವುದರಿಂದ
ಇದು ನಾವು ಕಲ್ಚರಲ್ ಹಾಕೊಳ್ಳಿ ವರ್ಷ ಯಾವುದನ್ನು ಬೇಗ ಕಷ್ಟ. ಈಗ ನಮ್ಮ ಜಿಲ್ಲಾ ಸಂಚಾಲಕ ಡಾಕ್ಟರ್ ಉಮಾತ್ ಅವರು ಬಹಳ ಒಂದು ಸ್ಲೋಗನ್ ಬಹಳ ಇನ್ಸ್ಪೈರ್. ಅಮ್ಮಾನಿಗೆ ಪಕ್ಷಗಳನ್ನು ಬೇರೆ ಪಕ್ಷಗಳನ್ನ ಸೋಲಿಸ್ಲಿಕ್ಕೆ ಅಲ್ಲ, ಏನಿದ್ರು ಬೇರೆ ಪಕ್ಷಗಳನ್ನ ಕಾಂಗ್ರೆಸ್ ಬಿಜೆಪಿ ದಳ ಇವನ್ನು ತೋರಿಸ್ಬೇಕು ಅಂತಲ್ಲ, ಜನಸಾಮಾನ್ಯರನ್ನ ಬಡವರನ್ನ ಗೆಲ್ಲಿಸಲಿಕ್ಕೆ ಅಪಮಾರ್ತಿ ಪಾರ್ಟಿ ಇದೆ. ಅವರು ಏನು ಘೋಷವಾಕ್ಯ ಇವತ್ತು ಬಹಳ ಇಷ್ಟ ಎಲ್ಲರೂ ಕೂಡ ಈ ಸಮಾಜ ಕೂಡ ಅತ್ಯಂತ ನಾವು ಸಂತೋಷಬೇಕಾಗಿದೆ ಅನ್ನೋ ಅಗತ್ಯ. ಈಗ ಈ ಸಭೆಯನ್ನು ಉದ್ದೇಶಿಸಿ ವಿಶ್ವನಾಥ್ ಮಾತನಾಡುತ್ತಾರೆ. ನಮಸ್ಕಾರ. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾದ ವೆಂಕಟೇಶ್ ಜಸ್ಟ್ ಅದರಿಂದ ಮಾತು ಮುಗಿಸ್ತೀನಿ. ಅಂದ್ರೆ ಈ ನಮ್ಮದು ರಾಜಕೀಯಕ್ಕೆ ಏನೋ ಮಾಡ್ಬೇಕು ಅಂತ ಬಂದ್ರೆ ಬೇಕು ಇದು ನಮ್ಮ ಅಜ್ಜಿಗೆ ಯಾರು ಬೇಕು ಇದು ನಾನು ಹಳ್ಳಿಯಿಂದ ಬಂದು ಹಳ್ಳಿಯಲ್ಲಿ ಆಧುನಿಕ ಓದ್ಬಿಟ್ಟು 7ನೇ ತರಗತಿಗೆ ತುಮಕೂರಿಗೆ ಬಂದೆ. ಆ ಸಮಯದಲ್ಲಿ ನನಗೆ ಯಾರು ಸಂಬಂಧಿಸಿದ ಮಧ್ಯದಲ್ಲಿ ಇರ್ಬೇಕು ಆಶಿಸಿರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಆ ವಯಸ್ಸಿನ 7ನೇ ಕ್ಲಾಸ್ ಸಾಫ್ಟ್ವೇರ್ ಕೂಡ ಇರಲಿಲ್ಲ. ಎಲ್ಲ ಗುರುಗಳ ಹಾಸ್ಟೆಲ್ ಬೇರೆ ಹಾಸ್ಟೆಲ್ ಕಡೆ ಹೋಗಿಲ್ಲ. ಇದೆಲ್ಲ ಬರೀ ಪಿಯುಸಿ ಇಂದ ಬೇರೆಯವ್ರಿಗೆ ಮಾತಾಡ್ತಿರ್ಲಿಕ್ಕೆ ಕೂಡ ಇದು ಯಾವಾಗ ನಾನು ಆಲ್ಮೋಸ್ಟ್ 15-20 ವರ್ಷದ ಮುಂಚೆ ಕತೆ. ಬಟ್ ಇವಾಗಲೂ ಕೂಡ ನನ್ನ ಹಳ್ಳಿಯಲ್ಲಿ ನನ್ನ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದೇ ಉದಾಹರಣೆ ಏನಾದ್ರೆ ಮುಂಚೆ ಮುಂಡಲ್ಲಿ ಹಾಕಿದ್ರು ಸುತ್ತ ಈ ಕಾಂಪೌಂಡ್ ಹಾಕಿದ್ರು ಅಷ್ಟೇ. ಅದ್ ಬಿಟ್ರೆ ಆ ಸ್ಕೂಲ್ ಚೇರ್ ಆಗಲಿ ಬೇರೆ ಫೆಸಿಲಿಟೀಸ್ ಆಗಲಿ ನಮ್ದು ದೊಡ್ಡ ಇದೆ. ಅದು ಫುಟ್ಬಾಲ್ ಕೋರ್ಟ್ ಮಾಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಏನು ಬದಲಾವಣೆ ಆಗಿಲ್ಲ. ಮೊನ್ನೆ ನನ್ನ ಹಟ್ಟಿ ಬರೋದ ಕೆಲವು ಫ್ರೆಂಡ್ಸ್ ನ ಕೇಳಿದೆ, ಅವರೆಲ್ಲ ಅವ್ರ ಮಕ್ಕಳನ್ನ ಬಸ್ ಮಾಡಿ 35 ಕಿಲೋಮೀಟರ್ ಗುಬ್ಬಿ ಕಲಿತಾರೆ, ತುಮಕೂರು ಬರ್ತಾರೆ. ಕೆಲವರು ಲಕ್ಷಾಂತರ ಸಾಲ ಮಾಡಿ ಬೋರ್ಡಿಂಗ್ ಸ್ಕೂಲ್ ಸೇರಿಸಿದ್ದಾರೆ. ನನ್ನ ಮಕ್ಕಳು ಓದ್ತಿದ್ರು. ಇದನ್ನ ನೋಡಿದ್ರೆ ಈಗ ನಾವೆಲ್ಲ ಮುಂದೆ ಹೋಗ್ಬಿಟ್ಟು ಮಾಡ್ಬಿಟ್ಟೆ. ಬಟ್ ಎಲ್ಲರೂ ಸಾಧ್ಯ ಇಲ್ಲ. ಒಂದು 4 ಹಳ್ಳಿಗಳಿಗೆ ಮಧ್ಯದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇಂದ ಚೆನ್ನಾಗಿರೋ ಒಂದು ಸ್ಕೂಲ್ ಇದ್ರೆ ಅವ್ರು ಯಾಕೆ 30 ಕಿಲೋಮೀಟರ್ ಕಳಿಸ್ತಾರೆ? ಅವ್ರು ಯಾಕೆ ಲಕ್ಷಾಂತರ ಖರ್ಚು ಮಾಡ್ಬೇಕು? ಇವಾಗ ನಾವು ನಮ್ಮ ಅಭಿವೃದ್ಧಿ ಲಕ್ಷಾಂತರ ಖರ್ಚು ಮಾಡುವಂತ ಯಾವ ರೈತರು ಇಲ್ಲ. ಯಾಕಂದ್ರೆ 90% ಜನ ರೈತರು ಮಧ್ಯಮ ವರ್ಗದವರು. ಹಾಗಾಗಿ ಇದು ನನ್ನ ಡೆಲ್ಲಿ ಸರ್ಕಾರದ ಇದು ನೋಡಿದಾಗ ದೇಶದಲ್ಲಿ ಮೊದಲನೇ ಸರ್ಕಾರ ಗವರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಚೆನ್ನಾಗಿ ಮಾಡಿದ್ದಾರೆ. 4 ಲಕ್ಷ ಜನ ಪ್ರೈವೇಟ್ ಸ್ಕೂಲ್ ನ ಬಿಟ್ಟು ಗವರ್ಮೆಂಟ್ ಸ್ಕೂಲ್ ಸೇರಿದ್ದಾರೆ. ಈ ಇನ್ಸ್ಪಿರೇಷನ್ ಇಂದ ನಾನು ಬೆಂಗಳೂರಿನ ಪ್ರತಿಷ್ಠಿತ ಆದ್ರೆ ಇಲ್ಲ ಈಗ ನನಗೆ ಆಲ್ರೆಡಿ 42 ವರ್ಷ ಸಿಎಂ ಆಗ್ಬಿಟ್ರೆ ಇನ್ನೂ 20 ವರ್ಷ ಆಗಿದೆ. ಇನ್ನೊಂದು ಬರುತ್ತೆ. ಇದರಲ್ಲಿ ಕೇಂದ್ರಗಳ ಇನ್ಸ್ಪಿರೇಷನ್ ಏನಾದ್ರು ಮಾತಬೇಕು. ಏನು ಇವಾಗ ನೀವು ಒಂದು ಒಳ್ಳೆ
ನಮ್ಮ ಪ್ರಭುಸ್ವಾಮಿಯವರು ಒಬ್ರು ಉದ್ಯಮಿ ತುಮಕೂರು ಜಿಲ್ಲಾ ನೆಕ್ಸ್ಟ್ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಮಹಾವೀರ್ ಜೈನ್ ನೆಕ್ಸ್ಟ್ ಈಗ ಅವರು ನಮ್ಮ ಪಕ್ಷಕ್ಕೆ ಬಂದ 3 ತಿಂಗಳಲ್ಲಿ ಆಲ್ರೆಡಿ ಮಾಡಿ 25,000 ಇನ್ನೊಬ್ಬರು ಮುಂಚಿನ ಅವರು ಕೂಡ ಮಾಡಿ ಸುಮಾರು ಯುವ ನಾಯಕರ ಈಗ ಅದನ್ನ ಇಟ್ಟು ಒಳ್ಳೆ ಸುಮಾರು ತುಮಕೂರಿನಲ್ಲಿ ಮಾಡಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ಮುಂದಿಗೆ ಒಂದು ವಾಲಿಡೇಷನ್ ಮಾಡಿ
ಇಷ್ಟು ಮಾತಾಡ್ತೀವಿ. ಸ್ನೇಹಿತರು ಬರು ಕೇಳಿ ಮಾತನಾಡಬೇಕಾದ ನಮ್ಮ ಪಕ್ಷದ ಏನು ಅವರಿಗೆ ಎಲ್ಲ ಈಗ ಈ ಕಾರ್ಯಕ್ರಮ ಬಹಳ ಮುಖ್ಯವಾದ ಘಟ್ಟಕ್ಕೆ ಹೋಗ್ತಾ ಇದೆ. ಶಕ್ತಿ ಸಮಾಜಕ್ಕೆ ದೇಶ